ಬಂಟ್ವಾಳ ಬಡ್ಡಕಟ್ಟೆ ಹನುಮಾನ್ ಮಂದಿರದ ಬಳಿ ಇರುವ ವಾಣಿಜ್ಯ ಸಂಕೀರ್ಣದಲ್ಲಿ ನೂತನವಾಗಿ ಆರಂಭಗೊಂಡ ಪ್ರಭು ಚರ್ಮುರಿ ಅಂಗಡಿಯನ್ನು ನಿವೃತ್ತ ಶಿಕ್ಷಕ ಸೋಮಪ್ಪ ಮಡಿವಾಳ ನಿನ್ನೆ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ಒಂದು ಉದ್ಯಮ ಯಶಸ್ವಿಯಾಗಲು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮನಸ್ಸು ಹಾಗೂ ಉತ್ಕೃಷ್ಟ ಗುಣಮಟ್ಟದ ಖಾದ್ಯಗಳನ್ನು ನೀಡಬೇಕು ಅಂತ ಹೇಳಿದರು. ಪ್ರಮುಖರಾದ ಗಣೇಶ್ ಪ್ರಭು, ಸುರೇಶ್ ಪ್ರಭು, ರಾಜೇಶ್ ಪ್ರಭು, ಗೀತಾ ಪ್ರಭು, ವೆಂಕಪ್ಪ ಪೂಜಾರಿ, ಸುರೇಶ್ ಜೋಹರ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ನಿವೃತ್ತ ಶಿಕ್ಷಕ ಸೋಮಪ್ಪ ಮಡಿವಾಳ ಅವರನ್ನು ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಯಿತು. ನೂತನವಾಗಿ ಆರಂಭವಾದ ಪ್ರಭು ಚರ್ಮುರಿ ಅಂಗಡಿಯಲ್ಲಿ ವೆರೈಟಿ ಚರ್ಮುರಿ ಐಟಂ ಜೊತೆಯಲ್ಲಿ ಎಲ್ಲಾ ತರಹದ ಚಾಟ್ ಐಟಂಗಳು ಲಭ್ಯವಿದೆ. ಮದುವೆ ಸಹಿತ ಯಾವುದೇ ಸಭೆ ಸಮಾರಂಭಗಳಿಗೆ ಚರ್ಮುರಿ ಸಹಿತ ಯಾವುದೇ ಐಟಂಗಳು ಹಾಗೂ ಹೂವಿನ ಡೆಕೋರೇಷನ್ ಮಾಡಬೇಕಾದಲ್ಲಿ ನಮ್ಮನ್ನ ಗ್ರಾಹಕರು ದೂರವಾಣಿ ಸಂಖ್ಯೆ 9901390872ಗೆ ಕರೆ ಮಾಡಿ ವಿಚಾರಿಸಬಹುದು ಅಂತ ಮಾಲಕ ಪ್ರಭಾಕರ್ ಪ್ರಭು ತಿಳಿಸಿದ್ದಾರೆ. ನಮ್ಮ ಪಂಚಕಲ್ಲಿನ ಕರಿಮಣ್ಣು ಇಲ್ಲಿಯ ಪ್ರಭು ಸಹೋದರರಲ್ಲಿ ಒಬ್ಬರಾದಂತಹ ಪ್ರಭಾಕರ ಪ್ರಭು ಅವರ ಒಂದು ಹೂವಿನ ಅಂಗಡಿ, ಶುಭ ಕಾರ್ಯಗಳಿಗೆ ಉಪಯೋಗವಾಗುವಂತಹ ದೇವರ ಸಾನ್ನಿಧ್ಯವನ್ನು ಸೇರುವಂತಹ ಒಂದು ಪುಷ್ಪಾಲಂಕಾರದ ಒಂದು ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಹಾಗೆ ಮಕ್ಕಳ ಹಾಗೂ ಎಲ್ಲರ ಹೊಟ್ಟೆಗೆ ರುಚಿಕರವಾದಂತಹ ಒಂದು ಉಪಹಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಒಂದು ಚರ್ಮುರಿ, ಮಸಾಲೆ ಪುರಿ ಇಂತಹ ಅನೇಕ ಐಟಮ್ಗಳನ್ನು ಒಳಗೊಂಡಂತಹ ಒಂದು ಸೇವೆಯನ್ನು ಅವರು ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆ ಸೇವೆ ಜನರಿಗೆ ಎಲ್ಲರಿಗೂ ಮನಮುಟ್ಟುವ ಆಗಲಿ ಆ ಮೂಲಕ ಅವರ ಈ ಒಂದು ಉದ್ದಿಮೆ ಒಳ್ಳೆಯ ಮೇಲ್ಮಟ್ಟಕ್ಕೆ ಏರಲಿ, ಅದಕ್ಕೆ ಎಲ್ಲ ಅವರ ಊರಿನ ದೇವರದ್ದು ಹಾಗೂ ಈ ಬಂಟ್ವಾಳ ಈ ಕ್ಷೇತ್ರದ ದೇವರವನ್ನು ಅನುಗ್ರಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಅವರನ್ನು ಹರಸ್ತೀನಿ.